ಕರ್ನಾಟಕ ಬ್ಯಾಂಕ್ ಪ್ರಸನ್ನ ವಿತ್ತೀಯ ವರ್ಷದ ತೃತೀಯ ತ್ರೈಮಾಸಿಕದಲ್ಲಿ ವಾರ್ಷಿಕ ಶೇಕಡ 8.16ರಷ್ಟು ವೃದ್ಧಿಯೊಂದಿಗೆ 146.42 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಘೋಷಣೆ ಮಾಡಿದೆ. ಹಿಂದಿನ ವರ್ಷದ ಇದೇ ಅವಧಿಯಲ್ಲಿ ನಿವ್ವಳ ಲಾಭ 135.37 ಕೋಟಿ ರೂಪಾಯಿಗಳಾಗಿತ್ತು. ಮಂಗಳೂರಿನ ಕರ್ನಾಟಕ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ನಿನ್ನೆ ವೆಬೆಕ್ಸ್ ಮುಖಾಂತರ ನಡೆದ ಆಡಳಿತ ಮಂಡಳಿಯ ಸಭೆಯಲ್ಲಿ ವಿತ್ತೀಯ ವರ್ಷ 2021-22ರ ತೃತೀಯ ತ್ರೈಮಾಸಿಕದ ಹಣಕಾಸು ವರದಿಯನ್ನು ಅಂಗೀಕರಿಸಲಾಯಿತು. ಬ್ಯಾಂಕಿನ ಒಟ್ಟು ವ್ಯವಹಾರ ಡಿಸೆಂಬರ್ ಅಂತ್ಯಕ್ಕೆ ಶೇಕಡ 5.44ರ ದರದಲ್ಲಿ ಅಭಿವೃದ್ಧಿಯೊಂದಿಗೆ 1,33,918.07 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಬ್ಯಾಂಕಿನ ಠೇವಣಿಗಳು ಶೇಕಡ 6.24ರ ದರದಲ್ಲಿ ವೃದ್ಧಿಯೊಂದಿಗೆ 78,428.71 ಕೋಟಿ ರೂಪಾಯಿಗಳಷ್ಟಿವೆ ಅಂತ ಮುಂಗಡ ಶೇಕಡ 4.33 ದರದ ವೃದ್ಧಿಯೊಂದಿಗೆ 55,489.36 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮಹಾಬಲೇಶ್ವರ ಎಂಎಸ್ ಬ್ಯಾಂಕಿನ ತೃತೀಯ ತ್ರೈಮಾಸಿಕದ ಫಲಿತಾಂಶಗಳನ್ನು ಘೋಷಿಸಿ ಫಲಿತಾಂಶಕ್ಕೆ ಅರ್ಹ ವ್ಯಕ್ತಪಡಿಸಿದರು.